ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಂಗಳೂರು ನಗರದಲ್ಲೂ ರಾಣಿ ಅಬ್ಬಕ್ಕ ಮಹಿಳಾ ಗಸ್ತು ಪೊಲೀಸ್ ಪಡೆಗೆ ಚಾಲನೆ ಸಿಕ್ಕಿತು. ರಾಜ್ಯದ ವಿವಿಧ ಕಡೆಗಳಲ್ಲಿ ಈಗಾಗಲೇ ಚಾಲನೆ ಸಿಕ್ಕಿದ್ದು, ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನ ಮುಂಭಾಗದಲ್ಲಿ ರಾಣಿ ಅಬ್ಬಕ್ಕ ಪಡೆಗೆ ಮಂಗಳೂರು ಪೊಲೀಸ್ ಆಯುಕ್ತರಾದ ಸಂದೀಪ್ ಪಾಟೀಲ್ ಅವರು ಚಾಲನೆ ನೀಡಿದರು. ಬೆಳಗಾವಿ ಪೊಲೀಸ್ ಇಲಾಖೆಯ ಚೆನ್ನಮ್ಮ ಪಡೆ, ಚಿತ್ರದುರ್ಗದ ಓಬವ್ವ ಪಡೆ ಮಾದರಿಯಲ್ಲಿ ಮಂಗಳೂರಿನಲ್ಲೂ ರಾಣಿ ಅಬ್ಬಕ್ಕ ಪಡೆ ಅಸ್ತಿತ್ವಕ್ಕೆ ಬಂತು. ಪೊಲೀಸ್ ಆಯುಕ್ತರಾದ ಸಂದೀಪ್ ಪಾಟೀಲ್ ಅವರು ಚಾಲನೆ ನೀಡಿದರು. ರಾಣಿ ಅಬ್ಬಕ್ಕ ಪಡೆಯಲ್ಲಿರುವ ಮಫ್ತಿ ಮಹಿಳಾ ಪೊಲೀಸರು ಶಾಲಾ ಕಾಲೇಜು, ಜನದಟ್ಟಣೆ ಪ್ರದೇಶಗಳು, ಬಸ್ ನಿಲ್ದಾಣ ಮುಂತಾದೆಡೆಗಳಲ್ಲಿ ಗಸ್ತು ತಿರುಗಲಿದ್ದಾರೆ. ಮಹಿಳೆಯರನ್ನ ಚುಡಾಯಿಸುವ, ಕೀಟಲೆ ಮಾಡುವ, ಅಶ್ಲೀಲ ಕಮೆಂಟ್ ಮಾಡುವ, ಅಸಭ್ಯ ವರ್ತನೆ ಮಾಡುವವರನ್ನ ತಕ್ಷಣ ಹಿಡಿದು ತಕ್ಕ ಪಾಠವನ್ನ ಕಲಿಸುತ್ತಾರೆ. ಇದರ ಜೊತೆಗೆ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸಲಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಏನೇನು ಮಹಿಳೆಯರು ಕಷ್ಟವನ್ನು ಅನುಭವಿಸ್ತಾರೋ, ಅದು ಕೀಪ್ ಟೀಸಿಂಗ್ ಇರ್ಬೋದು, ಅಥವಾ ಹುಡುಗರು ಚುಡಾಯಿಸಿ ಹಿಂಬಾಲಿಸ್ತಾ ಇರ್ಬೋದು, ಅಥವಾ ಚೈನ್ ಸ್ನ್ಯಾಚಿಂಗ್ ಅಥವಾ ಬ್ಯಾಗ್ ಸ್ನ್ಯಾಚಿಂಗ್ ಇಂಥ ಕೆಲವು ಕೃತ್ಯಗಳು ಏನು ಅನುಭವಿಸ್ತಾರೋ ಆ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ನಾವು ಒಂದು ವಿಶೇಷ ಪಡೆಯನ್ನು ಇಲ್ಲಿ ಒಂದು ಸ್ಥಾಪನೆ ಮಾಡಿದ್ದೀವಿ. ಯಾಕಂದರೆ ಮಹಿಳೆಯರು ನಾವು ಅನೇಕ ಕಡೆ ನೋಡಿದ್ದೀವಿ, ಏನಾದರೂ ಸಮಸ್ಯೆ ಆದಾಗ ಏನು ನಮ್ಮ ಪುರುಷರು ಪೊಲೀಸರಿದ್ದಾರೆ ಅವ್ರ ಜೊತೆ ಮುಕ್ತವಾಗಿ ಅವ್ರ ಸಮಸ್ಯೆನ ಹೇಳ್ಕೊಳ್ಳೋಣ. ಸೊ ಹಾಗಾಗಿ ಇಂಥ ಒಂದು ಪಡೆನ ಸ್ಥಾಪನೆ ಮಾಡಿ ಎಲ್ಲ ಈ ಸಾರ್ವಜನಿಕ ಸ್ಥಳಗಳೇನಿದೆ ಅಲ್ಲಿ ನಾವು ಇವನ್ನ ನೇಮಿಸಿದರೆ ಮಹಿಳೆಯರಿಗೆ ಅಲ್ಲಿ ಏನಾದರೂ ತೊಂದರೆ ಆದರೆ ಕೂಡಲೇ ಅಲ್ಲೇ ನಮ್ಮ ಪಡೆ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೆ ಅಲ್ಲಿ ಹೋಗಿ ಮಾಹಿತಿಯನ್ನು ಕೊಟ್ಟರೆ ನಾವು ಇದ್ರ ಬಗ್ಗೆ ಕ್ರಮವನ್ನು ನಾವು ಕೈಗೊಳ್ತೀವಿ. ಸೊ ಇವತ್ತಿಂದ ಇದು ನಾವು ವಿಶೇಷ ಪಡೆಯನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು ಕೆಲವು ಕಾಲೇಜಸ್ಗಳಿದೆ, ಮತ್ತು ಮಾಲ್ಸ್ಗಳ ಹತ್ರ ಅಥವಾ ಈ ಬೀಚಸ್ಗಳ ಹತ್ರ, ಮತ್ತು ಏನು ಟೂರಿಸ್ಟ್ ಹಬ್ಸ್ ಇದೆ, ಎಲ್ಲೇ ಟೂರಿಸ್ಟ್ ಜಾಸ್ತಿ ವಿಸಿಟ್ ಮಾಡ್ತಾರೆ ಅಂಥ ಜಾಗದಲ್ಲಿ, ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಈ ಪಬ್ಲಿಕ್ ಬಸ್ಸಲ್ಲಿ ಆಗಾಗ ಅಲ್ಲೂ ಕೂಡ ಭೇಟಿ ಮಾಡಿ ಅಲ್ಲೂ ಬಸ್ಸಲ್ಲಿ ಹೋಗಿ ಏನಾದರೂ ಮಹಿಳೆಯರಿಗೆ ತೊಂದರೆ ಆಗ್ತಾಯಿದೆ ಅದ್ರ ಬಗ್ಗೆ